ಸೊಲ್ಮೇನು ನಮ್ಮ ಕುಡ್ಲ ತುಳುವಾಡ್ತಿರು ನಶೆ ಮುಕ್ತ ಮಂಗಳೂರು ಅಭಿಯಾನಡು ಪೊಲೀಸರನ್ನ ಒಟ್ಟಿಗೂ ಸಮಾಜದ ಜತೆ ಸೇರಿಗೆದ ಅಗತ್ಯದ ಬಗ್ಗೆ ಬೇತೆ ಬೇತೆ ಧರ್ಮಗುರುಗಳು ಸಮಾಜಗೂ ಲೆಪ್ಪ ಕೊರದು ಕುಡ್ಲನಗರ ಪೊಲೀಸ್ ಬೊಕ್ಕ ಮೇಕ್ ಎ ಚೇಂಜ್ ಫೌಂಡೇಶನ್ದ ಅಭಿಯಾನಗೂ ಚಾಲನೆ ಕೊಡ್ತಾರೆ. ಕುಡ್ಲದ ಡಾಕ್ಟರ್ ಡಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಹಿಡಿದಿತ್ತಿನ ನಶೆ ಮುಕ್ತ ಮಂಗಳೂರು ಅಭಿಯಾನದ ಉದ್ದೀಪನ ಕಾರ್ಯಕ್ರಮಟು ರಾಮಕೃಷ್ಣ ಮಠದ ಯುಗೇಶಾನಂದ ಸ್ವಾಮೀಜಿ ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಎಸ್ಕೆಎಸ್ಎಸ್ಎಫ್ದ ರಾಜ್ಯ ಪ್ರಧಾನ ಕಾರ್ಯಂತರ ಅನೀಸ್ ಕೌಸರಿ ಪಾಲ್ದೆಸಂದು ಡ್ರಗ್ಸ್ಗೆ ಎದುರಾದ ನಡಪನ ಕುಡ್ಲನಗರ ಪೊಲೀಸ್ ಬುಕ್ಕ ಮೇಕ್ ಎ ಚೇಂಜ್ ಫೌಂಡೇಶನ್ದ ಅಭಿಯಾನದ ಮಹತ್ವ ಸಾರಿರು. ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಾತಿರ್ದು ಕುಡ್ಲಾಡು ಕಲ್ತನಕ್ರೆಡು ಪಾಕಜನ IPS IAS ಅಧಿಕಾರಿಗಳು ಮಲ್ಲಮಲ್ಲ ಉದ್ಯಮಿಲ ಆತಿರು ಆಣ ಇಂಚಿಪ ಪಾಕಜನ ಬರೋ ಕಲ್ಪನಕ್ಲು ಡ್ರಗ್ಸ್ಗೆ ಒಂದೊಂದು ಲೇರು ವೈದ್ಯಕೀಯ ಕಲ್ಪನಕ್ಲು ಡ್ರಗ್ಸ್ ಚಟದಕ್ಲು ಲೇರು ಕುಳ್ಳದ ಕರ್ಪಿಳ್ಳಿತ್ತೆ 120 ಜನ ಕೈದಿಲೆಗ್ ಡ್ರಗ್ಸ್ ಸಂಬಂಧದ ಕೇಸಿಲೆಗ್ ಸಂಬಂಧಪಟ್ಟನಕ್ಲಾದುಲ್ಲಿருந்து ಪಂಡೇರು. ಡ್ರಗ್ಸ್ ದೆತ್ತೊನ್ನೆಡ್ದು ಆಲೋಚನಾ ಶಕ್ತಿ ಕಲೆವನುವೇರು ಅಂಚದ ಕ್ರಿಮಿನಲ್ ಕಾರ್ಯಲೊಡಿ ಪೋಯ್ರು. ಡ್ರಗ್ಸ್ ಸರಿರೋಗು ದೆತ್ತೊನ್ನಕ್ಲ ಕಮ್ಮಿ ಪಂಡ 20 ವರ್ಷ ಶಿಕ್ಷೆಗೆ ಸೇರುವೇರು. ಡ್ರಗ್ಸ್ಗೆ ಒಂದೊನ್ನಕ್ಲಿನ ಐಡ್ದು ಬುಡುಪಾಯರೆ ಮಾತೇರ್ಲ ಪ್ರಯತ್ನ ಮಲ್ಪೋಡು ಕೈನ ಒಂಜಿ ವಾರಡು ಬರೋ ಕಲ್ಪನಕ್ಲು ಕೊರೋನಾ ಮಾಹಿತಿ ಹಿಡ್ದಾದು 25 ಜನ ಪೆಡ್ಲರ್ಲೇನು ಪತ್ತಿರ ಸಾಧ್ಯ ಆತನಂದು ಸುಧೀರ್ ಕುಮಾರ್ ರೆಡ್ಡಿ ಪಂಡೇರು. ಸಿನಿಮಾ ನಟಿ ರೂಪೇಶ್ ಶೆಟ್ಟಿ, ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PS ಧರ್ಮ, ವೆಲ್ನಾಕ್ ಆಸ್ಪತ್ರೆದ ಮುಖ್ಯಸ್ಥರು ಡಾಕ್ಟರ್ ಶಿವಪ್ರಕಾಶ್, SSF ರಾಜ್ಯ ಗುರುಕಾರ್ಯರು ಹಫೀಜ್ ಸುಫಿಯಾನ್, ಯುವ ಉದ್ಯಮಿ ಡಿಯಾನ್ ಮೊಂತೆರೋ, DCP ಲೈನ ಮಿಥುನ್ ರವಿಶಂಕರ್, ಸೈಕಾಲಜಿಸ್ಟ್ ಡಾಕ್ಟರ್ ರುಕ್ಸಾನಾ, ನಾಯಕರೈನ ನಾಸಿರ್ ಲಕಿಸ್ಟರ್, ಅನಿಲ್ ದಾಸ್ ಕಾರ್ಯಕ್ರಮ ಇತ್ತಿರು. ಈ ವಿದ್ಯಾರ್ಥಿಗರೆಲ್ಲರೂ ಕೂಡ ನಿಜವಾಗಲೂ ಇದೇ ರೀತಿಯಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ, ಈ ಎಲ್ಲ ಪೊಟೆನ್ಷಿಯಲ್ನ ಕೂಡ ರೀಚ್ ಆಗ್ತಾ ಇದ್ದಾರಾ ಇಲ್ವಾ ಅಂತ ನೋಡಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಏನೇನಾಗಲಿಕ್ಕೆ ಬೆಸ್ಟ್ PU ಕಾಲೇಜಸ್ ಇದ್ದಾವೆ, ಮೆಡಿಕಲ್ ಕಾಲೇಜಸ್, ಡಿಗ್ರಿ ಕಾಲೇಜಸ್, ಪ್ರೊಫೆಷ್ನಲ್ ಇಂಜಿನಿಯರಿಂಗ್ ಕಾಲೇಜಸ್, ಏನು ಬೇಕಾದರೂ ಇದ್ದಾವೆ. ಈಗ ಸದ್ಯಕ್ಕೆ ನಾವು ಆಯ್ತಪ್ಪ ಒಂದು ಸುಮ್ಮನೆ ಟೆಸ್ಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ರೋಡ್ ಮೇಲೆ ಹೋಗೋವ್ರನ್ನು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ನ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬರುವವರು ಯಾರು? ಪ್ರೊಫೆಷ್ನಲ್ ಡಿಗ್ರಿ ಓದುವಂಥ ಡಾಕ್ಟರ್ಸ್, ಇಂಜಿನಿಯರ್ಸ್, PU ಸ್ಟೂಡೆಂಟ್ಸ್, ಇವರಂತಲ್ಲ ಎಲ್ಲ ರೀತಿಯಾದ ವಿದ್ಯಾರ್ಥಿಗಳು ಕೂಡ ಪಾಸಿಟಿವ್ ಬಂದಿದೆ. ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಮಾಡಬೇಕು, ಅವರು ಡ್ರಗ್ಸ್ನಂತಹ ಚಟಗಳಿಗೆ ಬಲೆಗೆ ಬಿದ್ದು ತಮ್ಮ ಭವಿಷ್ಯವನ್ನು, ತಮ್ಮ ಸುಂದರ ಜೀವನವನ್ನು, ತಮ್ಮ ಕನಸುಗಳನ್ನು ನಶೆಗೆ ಮಾರದೆ ಸುಸಂಸ್ಕೃತ ಸಮಾಜವನ್ನು ಕಟ್ಟಬೇಕು ಎಂಬ ಒಂದು ದೊಡ್ಡ ದಿಶೆಯಲ್ಲಿ ನಾವು ದೊಡ್ಡದಾದ ಒಂದು ಹೆಜ್ಜೆಯನ್ನು ಇಟ್ಟಿದ್ದೆವು. ಯಾವ ಸುಖ ನಾವು ತಗೊಂಡ ತಕ್ಷಣ ಕೂಡ ನಮಗೆ ಅದು ಮಂಪರು ಮತ್ತು ಬರೆಸುವಂಥದ್ದು, ಮತ್ತು ಆಲಸ್ಯ, ನಿದ್ರೆ ಈಗ ತೊಗೊಂಡು ಹೋಗುವಂಥದ್ದು, ತೊಗೊಂಡಾಗಲೂ ಕೂಡ ಕೆಟ್ಟದ್ದು, ನಂತರ ಕೂಡ ನಮ್ಮ ಜೀವನ ಹಾಳು ಮಾಡುತ್ತೆ ಅಂಥೇಳಿ. ಇಂಥ ಸುಖದಿಂದ ನಿಮ್ಮ ಜೀವನವೂ ಹಾಳಾಗುತ್ತೆ ಮತ್ತು ಸಮಾಜನೂ ಹಾಳಾಗುತ್ತೆ. ಅದನ್ನು ಮಾಡಲೇಬಾರ್ದು ಅಂತ ಭಗವದ್ಗೀತೆ ಹೇಳೋದು. ಬರೋ ಕಲ್ಪನಾ ಕ್ರೀಡೆ ಎಂಚಿನ ಪ್ರತಿಭೆ ದೆಂಗದುಂಡ ಐನು ಗುರುತು ಮಲ್ಪನೋಡುಂದು ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಎ ಶ್ರೀನಿವಾಸರಾವ್ ಪಂತೆರ್ ಕುಡ್ಲ ಅತ್ತವರದ ಸರೋಜಿನಿ ಮಧುಸೂದನ ಖುಷಿ ಶಾಲೆದ ವರ್ಷದ ದಿನಾಚರಣೆಡು ಆರ ಮಲ್ಲಪಿನ್ನೆರಾದ ಪಾಲ್ಗೊಂಡೇರು. ಕುಡ್ಲ ಅತ್ತವರದ ಬೊಳ್ಳಿ ಪರ್ಬ ಆಚರಣೆ ಮಲ್ತದ್ನ ಸರೋಜಿನಿ ಮಧುಸೂದನ ಡಿ ಕುಶೆ ಬರೋ ಸಂಸ್ಥೆಯ ವರ್ಷದ ದಿನಾಚರಣೆ ಶನಿವಾರ ನಡೆತಂಡು ಕುಮಾರಿ ತನಿಷಾ ಮಾತ್ರೆಲ್ಲ ಎದುಕೊಂಡಿರು. ಕುಡ್ಲದ PVS ಸಂಸ್ಥೆಯ ಗುರುಕಾರ್ದಿ ಸರೋಜಿನಿ ಮಧುಸೂದನ ಡಿ ಕುಶೆ ಗುರುಕಾರ್ಮೆಡು ಕುಡ್ಲದ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಎ ಶ್ರೀನಿವಾಸರಾವ್ ಕಾರ್ಯಕ್ರಮ ಉದ್ದೀಪನ ಮಲ್ತೇರು. ಪ್ರಿನ್ಸಿಪಾಲ್ ಬಿಂದುಸಾರ ಶೆಟ್ಟಿ ವರ್ಷದ ವರದಿ ದುಂಬುದಿಯರು. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಟ್ರಸ್ಟ್ ಸದಸ್ಯರು ಮಿತ್ರ ಎಸ್ ರಾವ್ ಬಿನ್ನೆರಾದು ಪಾತಿರ್ದು ಇಡೀ ಕುಡ್ಲಡು ಮಧುಸೂದನ ಕುಶೇರಿಗ್ ಮಲ್ಲ ಪುದರ್ ಇತ್ತಂಡು ಕುಡ್ಲಡ ಭಾರಿ ಎತ್ತರದ ಸುರುತ ಕಟ್ಟೋಣ ಪಂಡ ಅವು PVS ಕಟ್ಟೋಣ ಆದುಂಡು ಒಂದು ಪಂಡಿನಾರು. ರಡ್ಡನೇ ಇಲ್ಲಿ ಶಾಲೆ, ರಡ್ಡನೇ ಅಪ್ಪೆ ಶಿಕ್ಷಕರು, ಒಂದು ಡಿಜಿಟಲ್ ಯುಗ ನಿಟ್ಟಿನ ಜೋಕಳ ಮಿತ್ತು ಗುಮನದಿ ಒಂದು ಪುಲೆ ದಾಯಪಂಡ ಆಕ್ಲು ದೇಶದ ನನದ ಪ್ರಜೆಗಳು ಒಂದು ಜೋಕಳ ಅಪ್ಪೆಮ್ಮಗ ಪಂಡಿರ. ಮಿತ್ರ ಎಸ್ ರಾವ್ ಬೊಕ್ಕ ಬಿನ್ನಿರು ಪಂತರಡು ಗೆಂದನ ಜೋಕ್ಲೆಗ್ ಬೊಕ್ಕ ಸಾಧಕ ಜೋಕ್ಲೆಗ್ ಇನಾಮುಲೇನು ಪಟ್ಟಿರು. ಮಲ್ಲ ಬಿನ್ನಿರು ಡಾಕ್ಟರ್ ಎ ಶ್ರೀನಿವಾಸರಾವ್ ಪಾತಿರ್ದು ಸಂಸ್ಥೆದ 25ನೇ ವರ್ಷದ ಸಾಧನೆ, ಸಂಸ್ಕೃತಿ, ಸಂಪ್ರದಾಯ, ಶಿಸ್ತಿಗೆ ಮೆಚ್ಚುಗೆ ತಿರುಪಾವೆ. ಜೋಕ್ಲಿನ ಅಭಿವೃದ್ಧಿಡು ಅಪ್ಪೆಮ್ಮನ ಬೊಕ್ಕ ಸಂಸ್ಥೆದ ಜವಾಬ್ದಾರಿ ಉಂಡು. ಅಕಡೆ ಎಂಚಿನ ಪ್ರತಿಭೆ ದೆಂಗದುಂಡ ಐನು ಗುರುತು ಮಲ್ಪಡುವುದು ಪಂಡಿರು. PTA ಒತ್ತು ಗುರುಕಾರ್ಯರು ತಿಮ್ಮಪ್ಪ ಬೊಕ್ಕ ಜೊತೆ ಕಾರ್ಯಂತಿರು ಬಾಲಕೃಷ್ಣ, ವಿದ್ಯಾರ್ಥಿ ಕೌನ್ಸಿಲ್ ಗುರುಕಾರ್ಯ ಮಾಸ್ಟರ್ ಶ್ರವಣ್ ಶೆಟ್ಟಿ ಕಾರ್ಯಕ್ರಮ ಇಟ್ಟಿರು. ವರಲಕ್ಷ್ಮಿ ಸೊಲ್ಮೆ ಸಂದಯರ್.
lots of friends, we had lots of fun, we used to have communication, social engagements, talking to people. That was so much healthy for our mental life, isn't it? So, but now what happens, it is like post-COVID stage, we have become so much glued to the digital world. Everybody wants to look at the reels, or they want to check their WhatsApp, the status. That has become the life. Once the child comes out from the home, the first person whom the child would see is the teacher. She is like a second mother, and the school is like a second home. They are all well taken care of. They are made to understand how to mingle with each other, how to be a good human. That is what we learn in the schools. On the august presence of Madam here, because I heard that she is very rarely attending, and it is my fortunate that I can see her presence here and she is presiding the function. And the next part I would like to appreciate is the culture, tradition, which is developed by this education institution. I will tell you, in entire Mangalore, this is the best institution to have the culture and the tradition. ಗೊಬ್ಬುದ ಕೂಡುಲೆಡು ಪಾಲ್ದೊಂಡ ನಮ್ಮ ಶರೀರದ ಬುಕ್ಕ ಮಾನಸಿಕ ಧೈರ್ಯ ಶಕ್ತಿ ಹೆಚ್ಚುನುಂದು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಪಂತೇರು ಕುಡ್ಲಾಡು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಕೆಲಸದಕ್ಲಿನ ಗೊಬ್ಬುದ ಕೂಟ ಉದಿಪನ ಮಲ್ತದು ಆರು ಪಾತೇರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕೆಲಸದಕ್ಲಿನ ಒಕ್ಕೂಟ ಕುಡ್ಲದ ಗೊಬ್ಬುದ ಕೂಟ ಕುಡ್ಲದ ಮಂಗಳ ಗೊಬ್ಬುದ ಅಂಗನಡು ನಡತಂಡು ಒಕ್ಕೂಟದ ಗುರುಕಾರ್ಯರು ಕರುಣಾಕರ ಇದಕ್ಕೊಂದು ಸುರುತ ಪಾತೆರ ಪಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಗೊಬ್ಬುದ ಕೂಟ ಉದಿಪನ ಮಲ್ತದು ಎಡ್ಡೆ ಬಯಕಿರು. ಗೊಬ್ಬುದ ಕೂಟುಲೆಡು ಪಾಲ್ದೊಂಡ ನಮ್ಮ ಶರೀರದ ಬುಕ್ಕ ಮಾನಸಿಕ ಧೈರ್ಯ ಶಕ್ತಿ ಹೆಚ್ಚುಂಡು ಏಪಲ ಒತ್ತಡುಡುಪ್ಪನ ಕೆಲಸದಕ್ಲು ಒತ್ತಡ ಮರತದು ಸೌಹಾರ್ದತೆಡು ಇಂಚಿನ ಕೂಟುಡು ಪಾಲ್ದೆತ್ತು ನೋಡೊಂದು ರಾಜೇಂದ್ರ ಕುಮಾರ್ ಪಂಡಿರು. ಯುವ ಸಬಲೀಕರಣ ಬುಕ್ಕ ಗೊಬ್ಬು ಇಲಾಖೆದ ಸಹಾಯಕ ನಿರ್ದೇಶಕರು ಪ್ರದೀಪ್ ಡಿ ಸೋಜಾ ಪಾತಿರ್ದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಸಹಕಾರಿ ಕ್ಷೇತ್ರದಾತೆ ಗೊಬ್ಬುದ ಕ್ಷೇತ್ರಗಳ ಕೊಡುಗೆ ಕೊರೊಂದು ಬೈದೇರು. ಕೆಲಸದಕ್ಲ ಒಂಜಿ ಕಡೆಟ್ ಸೇರಿದು ಗೊಬ್ಬುದ ಕೂಡುಡು ಪಾಲ್ದೆತ್ತನ್ನು ಸಂತೋಷದ ವಿಚಾರ ಅಂತ ಪಂಡಿರು. ಬ್ಯಾಂಕ್ದ ಒತ್ತು ಗುರುಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಕಾರ್ಯತುವನ ಅಧಿಕಾರಿ ಗೋಪಾಲಕೃಷ್ಣ ಭಟ್, ದೇವರಾಜ್ ರೈ, ಬ್ಯಾಂಕ್ ನಿರ್ದೇಶಕರು ಶಶಿಕುಮಾರ್ ರೈ ಬಾಲಿಯುಟ್ಟು, ಒಕ್ಕೂಟದ ಒತ್ತು ಗುರುಕಾರ್ಯರು ರಾಜರಾಮ ಶೆಟ್ಟಿ, ಜಾವಿನ್ ಪ್ರಕಾಶ್ ಡಿಸೋಜ ಕಾರ್ಯಕ್ರಮ ಇತ್ತೇರು. ಕಾರ್ಯಕ್ರಮದ ವೇದಿಕೆಡೆ ಬ್ಯಾಂಕ್ ಗುರುಕಾರ್ಯರು ರಾಜೇಂದ್ರ ಕುಮಾರ್ರಿಗೆ ಸಮ್ಮಾನದ ಮರ್ಯಾದೆ ಮಾಡಿದರು. ನಮ್ಮಲ್ಲಿಯೂ ಕೂಡ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ ಮತ್ತು ಇದು ಒಂದು ಆರೋಗ್ಯಕರವಾದಂಥ ಬೆಳವಣಿಗೆ ಕೂಡ ಹೌದು. ಸೌಹಾರ್ದಯುತವಾಗಿ ಕ್ರೀಡಾಕೂಟ ಒಂದು ನಡೀಬೇಕು ಮತ್ತು ಎಲ್ಲರೂ ಸೇರಿ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಬೇಕು. ಇನ್ನು ಮುಂದೆ ನೀವು ಇದೇ ರೀತಿ ಕ್ರೀಡಾಕೂಟ ಮಾಡಿದಾಗ ನಮ್ಮ ಆರೋಗ್ಯ ಸ್ವಲ್ಪ ಒಳ್ಳೆಯದಾಗ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಗೌರವಿತ ಬ್ಯಾಂಕ್ನ ಅಧ್ಯಕ್ಷರು ಕೂಡ ನಮಗೆ ಕ್ರೀಡಾ ಕ್ಷೇತ್ರಕ್ಕೆ ತುಂಬ ಸಹಕಾರ ಕೊಡುವವರು. ಯಾಕೆಂದರೆ ಮೊನ್ನೆ ನಮ್ಮ ಕಬಡ್ಡಿ ವಿಶ್ವಕಪ್ನಲ್ಲಿ ಧನಲಕ್ಷ್ಮಿ ಪೂಜಾರಿ ಅವರು ಕೂಡ ಅವರು ಗೌರವಿಸಿದ್ದಾರೆ, 1 ಲಕ್ಷ ಕೊಟ್ಟಿದ್ದಾರೆ. ತದನಂತರ ವಾಲಿಬಾಲ್ ನಮ್ಮ ವಾಲಿಬಾಲಲ್ಲಿ ಭಾರತ ಕ್ಯಾಪ್ಟನ್ ಒಂದು ಕಾರ್ಕಳದ ಹುಡುಗಿ ಅವರಿಗೆ ಕೂಡ ಗೌರವ ಕೊಟ್ಟಿದ್ದಾರೆ. ಅದಲ್ಲದೆ ಹಿಂದೆ ಕೂಡ ಇಲ್ಲಿ ಎಲ್ಲ ಕ್ರೀಡಾಕೂಟ ನೋಡುವಾಗ SCDC ಬ್ಯಾಂಕ್ದು ಫೋಟೋ ಇರ್ತಾರೆ. ಅಂದರೆ ಅವರು ಕ್ರೀಡೆಗೆ ಸಂಪೂರ್ಣ ಬೆಂಬಲ ಕೊಡುವವರು, ಸಹಕಾರ ಕ್ಷೇತ್ರಕ್ಕೆ ಇರ್ಬೋದು ಅಥವಾ ಕ್ರೀಡೆಗೆ ಇರ್ಬೋದು ಅಂತ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ನಿಜವಾಗಿ ನಾವೆಲ್ಲ ಧನ್ಯರಂತ ಹೇಳುತ್ತಾ ಈ ಕ್ರೀಡಾಕೂಟಕ್ಕೆ ನಾನು ಶುಭ ಹಾರೈಸ್ತೇನೆ. ಕುಡ್ಲ ಬಂಗ್ರಕುಳೂರದ ಗೋಲ್ಡ್ ಫಿನ್ಸ್ ಸಿಟಿಟ್ಟು ಮಂಗಳೂರು ಕಂಬಳ ಸಮಿತಿದ ನಿರಿಟ್ಟು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ದುಂಬಾಳ್ತಿಡು ನಡತ್ನ 9ನೇ ವರ್ಷದ ರಾಮಲಕ್ಷ್ಮಣ ಕಂಬಳ ಐತಾರ ಆಕೇರಿಯಾಂಡ್ ಒಟ್ಟು 141 ಜೋಡು ಎರುಕುಲು ಪಂತೊಡು ಪಾಲ್ಯತೊಂಡ. ಕುಳದ ಬಂಗ್ರಕುಳೂರು ಗೋಲ್ಡ್ ಫಿನ್ಸ್ ಸಿಟಿಟ್ಟು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ದುಂಬಾಳ್ತಿಡು ನಡತ್ನ 9ನೇ ವರ್ಷದ ರಾಮಲಕ್ಷ್ಮಣ ಜೋಡುಕರೆ ಕಂಬಳ ಶನಿವಾರ ಉದಿಪನಾದು ಐತಾರ ಮುಟ್ಟ ನಡತಂಡು ಕಟೀಲ ಅನಂತ ಪದ್ಮನಾಭ ಅಸ್ರಾಣ್ಯರು ಜೋಡುಕರೆಟ್ಟು ತಾರದ ಕೊಂಬು ಅರಳ್ತದೆ. ಕಂಕ್ರಾಡಿ ಶ್ರೀ ಬ್ರಹ್ಮಬೈದ್ರಕಳ ಗರೌಡಿ ಗುರುಕಾರ್ಯರು ಕೆ ಚಿತ್ತರಂಜನ್ ತುಡರ್ಬೊಳ್ಪು ಪೊತ್ತಾದ ಕಂಬುಲ ಉದಿಪನಾಂಡು ಸಭಾಲೀಸಿಡು ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಪಾಲ್ದೆತೊಂಡಿರು. 9ನೇ ವರ್ಷದ ಕಂಬಳದ ಲೆಕ್ಕಳು 9 ಜನ ಸಾಧಕರಿಗೆ ಮಂಗಳೂರು ಕಂಬಳ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತೇರು. ಏಕ್ ಪೇಡ್ ಮಾ ಕೆ ನಾಮ್ ಪನ್ಪುನ ಪ್ರಧಾನಿಯರ್ನ ಸಂಕಲ್ಪದಂಚ ಅಪ್ಪೆನ ಪುದರಡು ಒಂಜೊಂಜಿ ದೈ ನಡುಪುನ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಕನಪ್ಪಲೈಡು 9 ಜೋಡಿರ್ಕುಲು ಅಡ್ಡಪಲೈಡು 10 ಬಲ್ಲು ಮಲ್ಲೆಟ್ಟು 17 ನಾಯರು ಮಲ್ಲೆಟ್ಟು 20 ಬಲ್ಲು ಎಲ್ಲಿಯಟ್ಟು 11
ನಾಯರೇಲಿಡ್ ಅಜಿಪ್ಪ ಜೋಡೆರುಕುಲು ಸೇರ್ದು ಒಟ್ಟು 141 ಜೋಡೆರುಕುಲು ಕಂಬಳದ ಪಂತೊಡು ಪಾಲ್ದೆತೊಂಡ ಅಡ್ಡಪಲೈಡ್ ತೆಕ್ಕಟ್ಟೆ ಸುಧೀರ್ ದೇವಾಡಿಗ ಪಲಯ ಮುಟುದುನ ಇರುವೈಲ್ ದೊಡ್ಡಗುತ್ತು ಜಗದೀಶ್ ಎಂ ಶೆಟ್ಟಿರ್ನ ಎರುಕುಲು ಒಂಜನಿನಾಮು ಬೈಂದೂರು ಮಹೇಶ್ ಪೂಜಾರಿ ಪಲಯ ಮುಟುದುನ ನಾರಿಗುತ್ತು ಕುವೆತ್ತಬೈಲ್ ಸಂತೋಷ್ ರೈ ಬೋಳರೆನ ಎರುಕುಲು ರಡ್ಡನೈನಾಮು ಗೆಂದ್ಯ ಬಲ್ಲಮಲ್ಲಿಟ್ಟು ಕೊಳಕೆ 20 ಭಾಸ್ಕರೇಸ್ ಕೋಟ್ಯನೆರ್ನ ಎರುಕುಲು ಒಂಜನಿನಾಮು ಬೊಕ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ಪ್ರಾಣೇಶ್ ದಿನೇಶ್ ಭಂಡಾರಿಯರ್ನ ಎರುಕುಲು ರಡ್ಡನೆ ಇನಾಮುಗು ಸಂಧ್ಯ ಬಲ್ಲೆ ಇಲ್ಲಿಟ್ಟು ಬೊಳುವಾಯಿ ಪೆರೋಡಿ ಪುತ್ತಿಗುತ್ತು ಕೌಶಿಕ್ ದಿನಕರ ಬಿ ಶೆಟ್ಟಿಯರ್ನ ಬಿ ಎರುಕುಲು ಒಂಜನಿನಾಮು ಎರ್ಮಾಳ್ ಡಾಕ್ಟರ್ ಚಿಂತನ್ ರೋಹಿತ್ ಹೆಗ್ಡೆರ್ನ ಎರುಕುಲು ರಡ್ಡನೆ ಇನಾಮು ಗೆಂದ್ಯ ನಾಯರ್ ಮಲ್ಲಿಟ್ಟು ಎಣ್ಪ ಬಡಗಬುಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟಿಯರ್ನ ಎರುಕುಲು ಸುರುತೈನಾಮು ಕುಡ್ಲದ ಮರಕಡ ಬಾಯಾಡಿ ಇಲ್ಲಿ ಶಾಂತಕುಮಾರ್ ಶೆಟ್ಟಿಯರ್ನ ಎರುಕುಲು ರಡ್ಡನೆ ಇನಾಮುಗು ಸಂಧ್ಯ ನಾಯರ್ ಇಲ್ಲಿಟ್ಟು ಎರ್ಮಾಲ್ ಪುಚ್ಚೊಟ್ಟು ಬೂಡು ಬಾಲಚಂದ್ರ ಲೋಕಯ್ಯ ಶೆಟ್ಟಿಯರ್ನ ಬಿ ಎರುಕುಲು ಒಂಜನಿನಾಮು ಮುಲ್ಕಿ ಚಿತ್ರಾ ಪುಸಾನದ ಇಲ್ ಅಂಬಿಕ ರವೀಂದ್ರ ಪೂಜಾರಿಯರ್ನ ಎರುಕುಲು ರಡ್ಡನೆ ಇನಾಮು ಗೆಂದ್ಯ ಮುಗಿತಲ ಕಾರ್ಯಕ್ರಮಟು ಕುಡ್ಲ ಕಂಬಳ ಸಮಿತಿ ಗುರ್ಕಾರಿರು ಲೋಕಸಭಾ ಸದಸ್ಯರಾದ ಪುನಃ ಬ್ರಿಜೇಶ್ ಚೌಟ ಬೊಕ್ಕ ಸಮಿತಿದ ಪದಾಧಿಕಾರಿಲು ಭಿನ್ನ ರೀತಿದು ಇನಾಮುಲೇನು ಪಟ್ಟಿಯರು. ಅಫೀಫಾ ಫ್ರೆಂಡ್ಸ್ ವೆಲ್ಫೇರ್ ಟ್ರಸ್ಟ್ ಉಚ್ಚಿಲದ 30ನೇ ವರ್ಷದ ಕಾರ್ಯಕ್ರಮ ಉಳ್ಳಾಲ ತಾಲೂಕದ ಉಚ್ಚಿಲ ನಡೆದಿದೆ. ಉಚ್ಚಿಲ 47 ಜುಮ್ಮಾ ಪಳ್ಳಿದ ಮುದರೀಸ್ ಇಬ್ರಾಹಿಂ ಫೈಜಿ ಕಾರ್ಯಕ್ರಮ ಉದಿಪನ ಮಾಡ್ತಾರೆ. ಅಫೀಫಾ ಫ್ರೆಂಡ್ಸ್ ವೆಲ್ಫೇರ್ ಟ್ರಸ್ಟ್ ಉಚ್ಚಿಲದ 30ನೇ ವರ್ಷದ ಕಾರ್ಯಕ್ರಮ ಉಳ್ಳಾಲ ತಾಲೂಕದ ಉಚ್ಚಿಲ ನಡೆದಿದೆ. ಅಫೀಫಾ ಫ್ರೆಂಡ್ಸ್ ವೆಲ್ಫೇರ್ ಟ್ರಸ್ಟ್ ಗುರ್ಕಾರಿರು ಅಬುಬಕರ್ ಸಿದ್ದಿಕ್ ಗುರ್ಕಾರ್ಮಿಡು ಉಚ್ಚಿಲ 47 ಜುಮ್ಮಾ ಪಳ್ಳಿದ ಮುದರೀಸ್ ಇಬ್ರಾಹಿಂ ಫೈಜಿ ಕಾರ್ಯಕ್ರಮ ಉದಿಪನ ಮಾಡ್ತಾರೆ. ಹಿರಿಯರು MH ಪೋಕ ಕುನ್ಹಿ ಬುಕ ಧಾರ್ಮಿಕ ತಾಪನೆಲಿನ ಅಭಿವೃದ್ಧಿ ಎಡೆನ ಕಾರ್ಯಡೊಪ್ಪುನ ಕುನ್ನಿ ಅಹಮದ್ ಹಾಜಿ ಬುಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಮಹಮ್ಮದ್ ಅಲಿ GMH ಉಚ್ಚಿಲ ಮುಕ್ಲಿಗೆ ಸಮ್ಮನದ ಮರ್ಯಾದೆ ಮಲ್ತೇರು. ಈ ಪುರುತರು ಫುಟ್ಬಾಲ್ ಕೂಟದ ಸಮದುಸ್ತನು ಪ್ರಧಾನ ಕಾರ್ಯಂತಿರು ಅಹಮದ್ ರಿಶಾನ್ ಬುಕ ಪಣವ ಗುರುಕಾರ್ಯರು ಸಿರಾಜ್ ಕೆ ಉಚ್ಚಿಲ ಬಿಡುಗಡೆ ಮಲ್ತೇರು. ಹೋಪ್ ಫೌಂಡೇಶನ್ ತಾಪಕಿರು ಸೈಫ್ ಸುಲ್ತಾನ್ ಪೋಷಣೆ ಬುಕ ಪೋಷಕತ್ವ ಇತ್ಯದ ಜವಾಬ್ದಾರಿಲು ಬುಕ ಸವಾದ್ ಆಲಿ ಕುಡ್ಲ ಜವನಜ್ಜವಂದಿ ಆರೋಗ್ಯವಾಯಿನ ಜೀವನ ರೀತಿ ಬೊಕ್ಕ ಸಾಮಾಜಿಕ ಜಾಗೃತಿ ಪನ್ಪುಣ ವಿಷಯದ ಬಗೆಟ್ ವಿಚಾರದೊಂಬುದು ಏನು ಗೊಬ್ಬುಡ್ದು ಸೇವೆಗೆ 30 ವರ್ಷಗಳ ಪ್ರಯಾಣ ಆಫೀಫಾ ಪನ್ಪುಣ ನೆಂಪುದ ಸಂಚಿನ ಆಫೀಫಾ ಸಂಘಟನೆ ತಾಪಕಿರು ಮಹಮ್ಮದ್ ಶಮೀರ್ ಬಿಡುಗಡೆ ಮಲ್ತೇರು. ನಮ್ಮ ಅಫೀಫಾ ಫ್ರೆಂಡ್ಸ್ ವೆಲ್ಫೇರ್ ಟ್ರಸ್ಟ್ ಸದಸ್ಯರು ಹಾಗೂ ಊರವರು ಊರ ಹಿರಿಯವರು ಗಲ್ಫಿನ ಸದಸ್ಯರು ಎಲ್ಲರೂ ಒಳ್ಳೆ ನಮಗೆ ಸಹಕರಿಸಿದ ನಮ್ಮ ಸಂಘಕ್ಕೆ ಇನ್ಶಾಅಲ್ಲಾ ಮುಂಬರುವ ದಿನಗಳಲ್ಲಿ ಇನ್ನೂ ಸತಃ ಇಂತಹ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ അല്ലാഹു തആല നമಗೆಲ್ಲರಿಗೂ അനുഗ്രഹിച്ചಲಿ. 30 വയസ്സ് 30 വർഷം തികഞ്ഞു നിൽക്കുന്നതാണ്. നല്ല യുവത്വത്തിലാണുള്ളത്. അതിൽ പ്രവർത്തിക്കുന്നവരും അതുപോലെ തന്നെ നല്ല യുവാക്കളുമാണ്. എന്തുകൊണ്ടും മനുഷ്യർക്ക് നന്മ ചെയ്യുന്ന ഏതൊരു കാര്യം നമ്മൾക്ക് ചെയ്യാൻ ഈ പ്രായവും ഈ സമയമൊക്കെ നമുക്ക് വിലപ്പെട്ടതാണ് എന്നുള്ളത് നമ്മൾ ആദ്യമായി മനസ്സിലാക്കേണ്ടതാണ്. ಕುಡ್ಲದ ಡೊಂಗರಕೆರೆ ಶ್ರೀ ವೆಂಕಟರಮಣ ದೇವಸ್ಥಾನಡು ಪಿರಾರ್ದ ತಿಂಗೋಲ್ದ ವೈಕುಂಠ ಏಕಾದಶಿ ಡಿಸೆಂಬರ್ 30 ಅಂಗರೆ ನಡಪೊಂದು ಕ್ಷೇತ್ರದ ಆಡಳಿತ ಮುಕ್ತೇಸರರು ಪ್ರವೀಣ್ ಶೇಟ್ ನಾಗವೇಕರ್ ಪಂತೇರೆ. ಕುಡ್ಲದ ಡೊಂಗರಕೆರೆ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರರು ಪ್ರವೀಣ್ ಶೇಟ್ ನಾಗವೇಕರ್ ಸುದ್ದಿ ಕುಟುಡು ಪಾತಿರ್ದು
ದೇವಸ್ಥಾನಡು ಪೆರಾಳದ ತಿಂಗುಲ್ದ ವೈಕುಂಠ ಏಕಾದಶಿ ಡಿಸೆಂಬರ್ 30 ಅಂಗಾರ ನಡಪುಂಡು. ಈ ಏಕಾದಶಿ ಹಿಡಿದು ಶ್ರೇಷ್ಠವಾಯಿನ ವ್ರತ ಬೇತುಂಜಿ ಇಜ್ಜಿಪನ್ಪುನ ಪುರಾಣದ ನಂಬಿಕೆ ಬೊಕ ಈ ದಿನ ವೈಕುಂಠದ ಬಾಕಿಲು ದೆತ್ತುದುಪ್ಪುಣುಂದು ನಂಬಿಕೆ ಉಂಡು ಪಂಡೇರು. ವೈಕುಂಠ ಏಕಾದಶಿ ದಾನಿ ವೆಂಕಟೇಶ್ವರ ವಿಷ್ಣು ದೇವರಿನ ತುಂಡ ಸ್ವರ್ಗತಿ ಕುಂಡು ನಂಬಿಕೆಲ ಉಂಡು. ಈ ಪರ್ವಕಾಲದಾನಿ ಶ್ರೀ ದೇವೇರಿನ ಸಾನ್ನಿಧ್ಯಡು ಚೈತನ್ಯಾಭಿವೃದ್ಧಿ ಬೊಕ ಲೋಕ ಕಲ್ಯಾಣ ಆಪ್ನ ಸಂಕಲ್ಪದೊಟ್ಟುಗು ಈ ಕಾರ್ಯಕ್ರಮ ದೀವೊಂದುಂಡು ಅರಬಂಡೇರು. ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನಡು ಈ ಪೊರ್ತುಡು ನಾಮತ್ರಯ ಮಹಾಮಂತ್ರ ಜಪಯಜ್ಞ ಪುಷ್ಪಯಾಗ ಬೊಕ ಅಷ್ಟವಧಾನ ಸೇವೆ ನಡಪೆರ ಉಂಡು. ಬಯ್ಯ 4 ಗಂಟೆಗೆ ಡೊಂಗರಕೇರಿ ಕಟ್ಟೆರ್ದು ಪುರ್ಪಯಾಗದ ಪೂತ ವಿಶೇಷ ಮೆರವಣಿಗೆ ನಡಪೆರ ಉಂಡು ಪ್ರವೀಣ್ ಶೇಟ್ ನಾಗೇವ್ಕರ್ ಪಂಡೇರು. ಟ್ರಸ್ಟ್ ಲೈನ ವಿನಾಯಕ ಕೃಷ್ಣ ಶೇಟ್, ಬಿ ಸಾಯಿದತ್ತ ನಾಯಕ್, ಸಂಚಾಲಕರು ಗಣೇಶ್ ನಾಗೇವ್ಕರ್ ಬೊಕ ದುಂಬುದ ಮುಕ್ತೀಸರರು ವರದರಾಯ ಎಸ್ ನಾಗೇವ್ಕರ್ ಸುದ್ದಿ ಕೂಟುಡಿದ್ದೇರು. ಪ್ರಾತಃ ಕಾಲ ಬೆಳಿಗ್ಗೆ 5:30ಕ್ಕೆ ಸುಪ್ರಭಾತ ಸೇವೆ ಆದ ಬಳಿಕ ದೇವರ ಕವಾಟ ಉದ್ಘಾಟನೆ ಆಗಿ ದೇವರ ನಡೆಯಲ್ಲಿ ಅಷ್ಟಾಕ್ಷರಿ ಮಂತ್ರ ಜಪವನ್ನು ನಡೆಯಲಿದೆ. ಅದೇ ರೀತಿ ಅಷ್ಟಾಕ್ಷರಿ ಜಪ ಆದ ಬಳಿಕ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠಣೆ, ಅದಕ್ಕೆ ನಮ್ಮ ಎಲ್ಲ ಮಹಿಳಾ ವೃಂದದವರು ಈ ವಿಷ್ಣು ಸಹಸ್ರನಾಮಕ್ಕೆ ಭಾಗವಹಿಸಲಿದ್ದಾರೆ. ನಮ್ಮ ದೇವಸ್ಥಾನವು ಸಾಧಾರಣ 19ನೇ ಶತಮಾನದಿಂದ 21ನೇ ಶತಮಾನವರೆಗೆ ನಡೆಯುತ್ತಾ ಹಿರಿಯವರ ಕಾಲದಿಂದ ನಡೆದು ಬಂದಂತೆ ಮೊದಲಿಂದಲೂ ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೀತಾ ಇತ್ತು. ಇತ್ತೀಚೆಗೆ ಜನರ ಭಕ್ತರ ಅಭಿಪ್ರಾಯ ಮೇರೆಗೆ ನಮ್ಮ ಸಮಾಜದ ಎಲ್ಲ ಕಾರ್ಯಕರ್ತರು ಹಾಗೂ ಪ್ರತಿಯೊಬ್ಬ ಮನೆಯವರು ಇಲ್ಲಿ ಬಂದು ದುಡಿದು ಈ ಪರಮಾತ್ಮನಿಗೆ ಚಂದ ಕಾಣಿಸಿಕೊಟ್ಟು ಜನರು ಭಕ್ತರು ಬಂದು ಈ ದೇವರ ಆಶೀರ್ವಾದ ಪಡಿಬೇಕಂತ ಹೇಳ್ಕೊಂಡು ಹುಡುಗರು, ಮಕ್ಕಳು, ಮಹಿಳೆಯರು ಎಲ್ಲ ಸೇರಿಕೊಂಡು ಎಲ್ಲ ಈ ವ್ಯವಸ್ಥೆ ಮಾಡಿಕೊಂಡು ಜನರಿಗೆ ಒಳ್ಳೆಯದಾಗಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು, ದೇಶಕ್ಕೆ ಒಳ್ಳೆಯದಾಗಬೇಕು, ನಾವೆಲ್ಲ ಒಳ್ಳೆಯದಾಗಬೇಕಂತ ಹೇಳ್ಕೊಂಡು ಈ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಂಬುಲ ತುಳುನಾಡದ ಸಂಸ್ಕೃತಿದ ಗುರುತೊಂದು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಪಂತೇರ್ ಮುಲ್ಕಿ ಸೀಮೆ ಅರಸು ಕಂಬಲ ಉದಿಪನ ಮಲ್ತದ ಪಾತೇರಿಯರು. ಮುಲ್ಕಿ ಸೀಮೆ ಅರಸು ಕಂಬಲ ಇತರ ನಡತಂಡು ಕಾಂಡೆ ಸೀಮೆ ಅರಸರು ದುಗ್ಗಣ್ಣ ಸಾವಂತರ ಸೇರಿನ ದುಂಬಾಳಿತಡು ನಾಗಬನೋಟು ವಿಶೇಷ ಪೂಜೆ ಅರಂತಲ್ಲು ಬಸದಿ ಶ್ರೀ ಚಂದ್ರನಾಥ ಸ್ವಾಮಿ ಪದ್ಮಾವತಿ ಅಮ್ಮನ ಸನ್ನಿಧಿಡು ವಿಶೇಷ ಪೂಜೆ ಸಾಮೂಹಿಕ ಪ್ರಾರ್ಥನೆ ಮಲ್ತದು. ಪ್ರಸಾದದ ಒಟ್ಟುಗೂ ಬಪ್ಪನಾಡ ಕ್ಷೇತ್ರದ ಪ್ರಸಾದ ಇತ್ತದು ಅರಂತಲ್ದ ಧರ್ಮಚಾವಡಿ ಹಿಡಿದು ಕಂಬುಲದ ಕಂಡಗು ಎರುಬಂಟಿ ಇತ್ತದು ಮೆರವಣಿಗೆ ಬತ್ತದು ಕಂಬುಲದ ಕಂಡಗು ಪ್ರಸಾದ ಪಡೆದು ಮುಲ್ಕಿ ಸೀಮೆ ಅರಸು ಕಂಬಲ ಶುರುವಾಂಡು. ಕಿನ್ನಿಗೋಡಿ ಸ್ವಾಮಿ ವಿವೇಕಾನಂದ ಸೇವಾ ಟ್ರಸ್ಟ್ ಗುರುಕಾರ್ಯರು ನಿಡ್ಡೋಡಿ ಜಗನ್ನಾಥ ಶೆಟ್ಟಿ ಬಾವುಟೈರಾಯರ್ ಉದಿಪನಲ್ಲೇಸಿಡು ಕಂಬುಲ ಸಮಿತಿದ ವಿನೋದ್ ಸಾಲಿಯನ್ ಬೆಳ್ಳಾಯರ್ ಎದುಕೊಂದು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮರ್ ಸುರುತ ಪಾತೆರ ಪಂಡೇರು. ವಾಗ್ಮಿ ಅಂಕಣಗಾರೆ ಚಕ್ರವರ್ತಿ ಸೂಲಿಬೆಲೆ ಗುರುಕಾರ್ಮೆಂಟ್ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಕಾರ್ಯಕ್ರಮ ಉದಿಪನ ಮಲ್ತೇರು. ಭೀಮೇಶ್ವರ ಜೋಶಿ ಪಾತಿರ್ದು ಕಂಬುಲ ತುಳುನಾಡದ ಸಂಸ್ಕೃತಿದ ಗುರುತು ಬೆನ್ನಿದಕ್ಲೆ ಬೊಕ ಅರಸೇರ್ನ ಮನಸ್ಸು ದೊಲೈದ ಕೊಂಡಿಯಾದ ಧಾರ್ಮಿಕತೆ ಒಟ್ಟುಗೂ ಅರಸು ಕಂಬುಲ ನಡತೊಂದುಂಡು ಒಂದು ಪಂಡೇರು. ಚಕ್ರವರ್ತಿ ಸೂಲಿಬೆಲೆ ಗುರುಕಾರ್ಮೆದ ಪಾತಿರ ಪಂಡದು ಅರಸು ಕಂಬುಲಗು ಎಡ್ಡೆ ಬೈಕೇರು. ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಮುಲ್ಕಿ ಸಿಎಸ್ಐ ಇಂಗ್ರೇಜಿ ಸಭಾಪಾಲಕರು ಧರ್ಮಗುರು ಸ್ಟೀವನ್ ಸರ್ವೋತ್ತಮ, ಪಕ್ಷಿಕೆರೆ ಪ್ಯಾರಿಸ್ ಫ್ರೀಸ್ಟ್ ಸಂತ ಜೂದೇರ್ನ ಯಾಂತ್ರಿಕ ಕೇಂದ್ರದ ಧರ್ಮಗುರು ಅನಿಲ್ ಆಲ್ಫ್ರೆಡ್ ಡಿಸೋಜ, ಬೊಳ್ಳೂರು ಮುದರಿಸ್ ಮೊಹಿಯುದ್ದೀನ್ ಜುಮ್ಮಾ ಪಳ್ಳಿದ ಮೊಹಮ್ಮದ್ ಶರೀಫ್ ಆಶಾದಿ, ಮುಲ್ಕಿ ವೆಂಕಟರಮಣ ದೇವಸ್ಥಾನದ ಮುಕ್ತೇಸರರ ಅತುಲ್ ಕುಡ್ವ, ಒಡಿಪು ಬಂಗೇರ ಆದಿ ಮೂಲಸ್ಥಾನದ ಗುರುಕಾರ್ಯರು ನಾಗೇಶ್ ಬಂಗೇರ ಲಚ್ಚಿಲ್, ಗೌತಮ್ ಜೈನ್ ಮುಲ್ಕಿ ಅರಂತಲ್, ವಕೀಲರು ಚಂದ್ರಶೇಖರ ಕಾಸಪ್ಪಯ್ಯರನ ಇಲ್ಲು, ಹಳೆಯಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗುರುಕಾರ್ಯರು ವಸಂತ ಬೆರ್ನಾಡ್, ಪಿಸಿಎ ಬ್ಯಾಂಕ್ ಗುರುಕಾರ್ಯರು ಎಸ್ಎಸ್ ಸತೀಶ್ ಭಟ್, ಮುಲ್ಕಿ ವಿಜಯ ರೈತ ಸೊಸೈಟಿ ಗುರುಕಾರ್ಯರು ರಂಗನಾಥ ಶೆಟ್ಟಿ ಕಾರ್ಯಕ್ರಮ ಇಟ್ಟಿರು. ನವೀನ್ ಶೆಟ್ಟಿ ಎಡ್ಮೆಮಾರ್ಕ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಒಂದು ಕಾಲದಲ್ಲಿ ಅರಸೊತ್ತಿಗೆ ಇದ್ದಾಗ ಅಥವಾ ಊರಿನ ಗುತ್ತಿನ ಸ್ವರೂಪದಲ್ಲಿ ಇದ್ದಾಗ ಅವರೆಲ್ಲರ ಕಡೆಯಲ್ಲಿ ಆ ಕೃಷಿ ಭೂಮಿಯನ್ನು ಸಮೃದ್ಧಗೊಳಿಸಿ ವಿಶಿಷ್ಟವಾದ ರೀತಿಯಲ್ಲಿ ಆ ಕಾಯಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದವರನ್ನ ಜೊತೆಯಲ್ಲಿ ಯಜಮಾನನಿಗೂ ಮತ್ತು ಆ ಕೃಷಿಕನಿಗೂ ಇರತಕ್ಕಂಥ ಒಂದು ಅವಿನಾಭಾವದ ಸಂಬಂಧವನ್ನು ಜೋಡಿಸಿಕೊಡ್ತಕ್ಕಂಥ ರೀತಿಯಲ್ಲಿ ಹಿಂದಿನಿಂದ ಸಂಪ್ರದಾಯಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಧಾರ್ಮಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಮುಲ್ಕಿ ಸೀಮೆ ಅರಸು ಕಂಬಳ 2025. 400 ವರ್ಷಗಳಿಂದ ಬಿಟ್ಟು
ಬಿಟ್ಟು ಬಿಡದೆ ನಡ್ಕೊಂಡು ಬಂದಿದೆ ಅನ್ನೋದೇ ಇದರ ವೈಶಿಷ್ಟ್ಯ. ಪರಂಪರೆ ಅಂದರೆ ಹಾಗೆ. ಪರಂಪರೆ ಅಂದರೆ ಅರ್ಥ ಏನು ಗೊತ್ತಾ? ಮತ್ತೆ 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 ಮಾಡಿದ್ದನ್ನೇ ಮಾಡ್ತಾ ಹೋಗೋದನ್ನ ಪರಂಪರೆ ಅಂತ ಕರೀತಾರೆ. ಹಾಗೆ 400 ವರ್ಷಗಳಿಂದ ಏನನ್ನು ಮಾಡ್ಕೊಂಡು ಬಂದಿದ್ದಾರೋ ಹಾಗೆ ಚಾಚೂ ತಪ್ಪದೆ ಇಂದ ಹೀಗೆ ನಡ್ಕೊಂಡು ಬಂದು ಇದಕ್ಕೊಂದು ಪದ್ಧತಿಯನ್ನ ಹಾಕಿ ಕೊಡಲಾಗಿದೆಯಲ್ಲ, ಆ ಕಾರಣಕ್ಕೆ ಸಂತೋಷ ಅನ್ಸುತ್ತೆ. ಕರೆನ 4 ವರ್ಷದ ದುಂಬು ಇತ್ತನ ಕಂಬಳದ ದಾಖಲೆನು ಪೊಲಿತದು ಎಂಪ ಬಡಗಬೊಟ್ಟು ಶ್ರೀಕಾ ಸಂದೀಪ್ ಶೆಟ್ಟಿಯರ್ನ ಎರುಕುಲು ಕುಡ್ಲದ ರಾಮಲಕ್ಷ್ಮಣ ಜೋಡುಕರೆ ಕಂಬಳಡು ಹೊಸ ದಾಖಲೆ ಮಲ್ತದ. ನಾಯರು ಮಲ್ಯತ ಈ ಎರುಕುಲು 10.87 ಸೆಕೆಂಡ್ ಮಂಜೊಟ್ಟಿ ಮುಟ್ಟದ. 1 ವರ್ಷದ ಕುಡ್ಲದ ರಾಮಲಕ್ಷ್ಮಣ ಜೋಡುಕರೆ ಕಂಬಳಡು ಈ ಸರ್ತಿ ಹೊಸ ದಾಖಲೆ ಸೃಷ್ಟಿ ಆತಂಡು. ಕರೆನ 4 ವರ್ಷ ದುಂಬು ಇತ್ತನ ಕಂಬಳಡು ಎರುಕುಲಿನ ಭಾರಿ ರಭಸದ ಬಲಿಪದ ದಾಖಲೆನು ಈ ಸರ್ತಿ ಪೊಲಿತದು ಹೊಸ ದಾಖಲೆ ಸೃಷ್ಟಿ ಆತಂಡು. ನಾಯರ ಮಲ್ಲೆಡ್ ಅಕಿರ್ದ ಪಂತುಡು ಎಂಪ ಬಡಗ ಬೊಟ್ಟದ ಶ್ರೀಕ ಸಂದೀಪ್ ಶೆಟ್ಟಿಯರ್ನ ಎರುಕುಲು ಹೊಸ ದಾಖಲೆ ಮಲ್ತದ. 125 ಮೀಟರ್ ಉದ್ದದ ಕರೆನ ಬಜ್ಜಿ 10.87 ಸೆಕೆಂಡ್ಲಡ್ ಮುಟ್ಟುದು ಎರುಕುಲು ಹೊಸ ದಾಖಲೆ ಬರೆಪಾದ. 100 ಮೀಟರ್ಗ್ 8.61 ಸೆಕೆಂಡ್ ಆದುಂಡು. ಗಾಂಧಿ ಮೈದಾನ ಸಂತು ಬೊಕ್ಕ ಸುರತ್ಕಲ್ ಪಾಂಚ ಪನ್ಪನ ರಡ್ಡಿ ಎರುಕುಲು ಈ ದಾಖಲೆ ಮಲ್ತದ. ಮಾಸ್ತಿಕಟ್ಟೆ ಸ್ವರೂಪ ಈ ಎರುಕುಲಿನ ಗಿಡರ್ನರಾದುಲ್ಲೇರು. ಒಂದೇ ಕಂಬಳದ ಸೆಮಿಫೈನಲ್ ಒಂದೇ ಎರುಕುಲು ಸಂತು ಬೊಕ್ಕ ಪಾಂಜ 125 ಮೀಟರ್ನ 11.08 ಸೆಕೆಂಡ್ ಮುಟ್ಟುದು ಈ ಕಾಲದ ಭಾರೀ ರಭಸದ ಬಲಿಪ್ ಮನ್ಪನ ಕೀರ್ತಿಗೆ ಸಂದದ. ಅಂಡ 5 ದುಂಬದ ಬಲಿಪುಡೆ ಮಾತ ದಾಖಲೆ ಮೀರಿದು ಹೊಸ ದಾಖಲೆ ಸೃಷ್ಟಿ ಮಾಡ್ತದ. 2021 ಕಕ್ಕೆ ಪದವು ಕಂಬಳೋಡು ಈ ದುಂಬದ ದಾಖಲೆ ಇತ್ತಂಡು. ಅವಾಗ ಮಿಜಾರ್ ಪ್ರಸಾದ್ ನಿಲಯದ ಶಕ್ತಿ ಪ್ರಸಾದರ್ನ ಎರುಕುಲು 125 ಮೀಟರ್ ಬಲಿಪುನು 10.9 ಸೆಕೆಂಡ್ ಲೆಡ್ 100 ಮೀಟರ್ಗೆ 8.7 ಸೆಕೆಂಡ್ ದಂಚ ಬಲಿತದ್ದು ದಾಖಲೆ ಮಲ್ತಿತ್ತ. ಮಾಳ ಪುಟ್ಟ ಬೊಕ್ಕ ಮಿಜಾರ್ ಅಪ್ಪು ಎರುಕುಲಿನ ಅಪಗ ಮಿಜಾರ್ ಶ್ರೀನಿವಾಸ ಗೌಡ ಗಿಡತದಿತ್ತದು ದಾಖಲೆ ಮಲ್ತದಿತ್ತೀರ. ಆಂಡ ಇತ್ತೆ ಐತ ಮಿತ್ತು ಹೊಸ ದಾಖಲೆ ಆತಂಡು. ಸ್ವರೂಪ್ ಪಾತೆರ್ಲು ಚಪ್ಪಾಳೆ ತಟ್ಲೇನ ಈತ ವೇಗೋಡು ಇದ ಮುಟ್ಟ ಇರ್ಲ ಬಲ್ದನೆ ಇದ್ದಿ 100 ಮೀಟರ್ಗೆ ಕನ್ವರ್ಟ್ ಮಲ್ತಂಡ 8.69 100 ಮೀಟರ್ ಓಟದ ದಾಖಲೆ ಮಲ್ತನ ಇರ್ಲು 80 ಬಡಗಬೆಟ್ಟ ಕಲ್ಲಬಾಬು ಶಿಖಾ ಸಂದೀಪ್ ಶೆಟ್ಟರ್ನಿರ್ಲು ಎಲ್ಲರಿಗಿಡತ್ತನ ಓಟಗಾರಿ ಕುಂದಬಾರನ್ನಡಿ ಮಾಸ್ತಿಕಟ್ಟೆ ಸ್ವರೂಪ್ ಕಂಬಳಡೊಂಜಿ ಹೊಸ ಮೈಲಿಗಲ್ಲು. ನವ ವರ್ಷದ ಒರ್ಮನೆ ವರ್ಷದ ನಮ್ಮ ಸಂಸದರ್ನ ನೇತೃತ್ವ ನಡಪುನಂಚಿನ ಕಂಬಳ ಹೊಸ ದಾಖಲೆದ ಇತಿಹಾಸ ಬರೆಯಿನಂಚಿನ ಕಂಬಳ ಕೂಟದ ಇದಮುಟ್ಟದ ಮಾತ ದಾಖಲೆಯನ್ನ ಮುರ್ತದೆ. ಹೊಸ ದಾಖಲೆ ನಿರ್ಮಾಣ ಮಲ್ತನಂಚಿನ ಕಂಬಳ ಅಭಿನಂದನೆಗಳು ಬಹುಮಾನ ಪಡೆ ನೀಡುತ್ತೆ. ಯಜಮಾನರಾಗ್ಲಿಗೆ ಅಭಿನಂದನೆಗಳು. ದಾಖಲೆ ಮಲ್ತನಂಚಿನ ಒಬ್ಬ ಓಟಗಾರಗೆ ಅಭಿನಂದನೆಗಳು. ಈ ಕಂಬಳ ನೀತಿ ಪುರ್ಲದ ಸಂಘಟನೆ ಮಲ್ತನ ಮಾತ ನಮ್ಮ ಸ್ನೇಹಿತ ಬಾಂಧುಲ್ನಾಗ್ಲಿಗೆ. ಕುಡ್ಲಶಕ್ತಿ ನಗರದ ರಮಾಶಕ್ತಿ ಮಿಷನ್ ಲೋಕದ ಏಳಿಗೆಗಾದ ನಡತ್ನ ಸಹಸ್ರ ಚಂಡಿಕಾ ಯಾಗದಲ್ಲಿ ಕೊಡು ಬೇತೆ ಬೇತೆ ಹೋಮ ನಡಪ ಹೊಂದಿತ್ತು. ಐತರ ಧನ್ವಂತರಿ ಹೋಮ ನಡಪಾದಿರು. ಕುಡ್ಲಶಕ್ತಿ ನಗರದ ರಮಾಶಕ್ತಿ ಮಿಷನ್ ಲೋಕದ ಏಳಿಗೆಗಾದ ಸೋಮವಾರ ಶ್ರೀ ಸಹಸ್ರ ಚಂಡಿಕಾ ಯಾಗ ನಡತೊಂದಿತ್ತಿದೆ. ಆ ಲೆಕ್ಕಲು ಡಿಸೆಂಬರ್ 25 ದಿಂಚ ನಿಚ್ಚಲ ಧಾರ್ಮಿಕ ಕಾರ್ಯಗಳು ಬೇತೆ ಬೇತೆ ಹೋಮದಿ ಹೊಂದಿರು. ಐತರ ಧನ್ವಂತರಿ ಹೋಮ ಆಚರಣೆ ಮಲ್ತಿತ್ತಿರು. ಪ್ರಧಾನ ಪುರೋಹಿತರು ಲಕ್ಷ್ಮೀನಾರಾಯಣ ಸೋಮಯಾಜಿ ಪೌರೋಹಿತರು 100 ಹೆಚ್ಚು ಜನ ಪುರೋಹಿತರು ಇತ್ತದು ವೈದಿಕ ವಿಧಿವಿಧಾನಗಳಲ್ಲಿ ನಡಪಾದು ಧನ್ವಂತರಿ ಹೋಮ ನಡತಂಡು. ಮಧ್ಯಾಹ್ನ ಮಹಾಮಂಗಳಾರತಿ, ಸುವಾಸಿನಿ ಪೂಜೆ ಸೇವೆ, ನುಪ್ಪು ಪ್ರಸಾದ, ಬಯ್ಯಗ ನವಾಕ್ಷರಿ ಮಂತ್ರ ಜಪ, ಲಲಿತ ಸಹಸ್ರನಾಮ ಪಾರಾಯಣ, ಅಷ್ಟವಧಾನ ಸೇವೆ, ಭಜನ ಸಂಕೀರ್ತನೆ, ಮಹಾಮಂಗಳಾರತಿ ನಡತಂಡು. ಬೋಳೂರು ಅಮೃತಾನಂದಮಯ ಮಠದ ಸ್ವಾಮಿನಿ ಮಂಗಳಾಮೃತ ಚೈತನ್ಯ, ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು, ರಮಾಶಕ್ತಿ ಮಿಷನ್ ಗುರುಕಾರ್ಯರು ಉದಯ ಡಿ ಭಟ್ಕಲ, ಕಾರ್ಯಂತಿರು ಸುಧಾ ಪ್ರಸಾದ್, ಶ್ರೀ ಸಹಸ್ರ ಚಂಡಿಕಾ ಯಾಗ ಸಮಿತಿ ಗುರುಕಾರ್ದಿ ಡಾಕ್ಟರ್ ಪೂರ್ಣಿಮಾ ಬಾಳಿಗ, ಯಾಗಬುಕ್ಕ ಆಡಳಿತ ಸಮಿತಿಯ ಸದಸ್ಯರು, ಊರದ ಸುತ್ತಮುತ್ತದ ಭಕ್ತರು ಪಾಲ್ಗೊಂಡರು. वैश्वदेवो वाश्वः चण्डिका परमेश्वर्यै नमः मन्त्रपुष्पाञ्जलिं समर्पयामि पृथिवी आविवेश च
ನಿಲಯಾ ವದನತ್ರಯ ಸಂಯುತಾ ವಜ್ರಾಧಿಕಾಯುಧೋಪೇತಾಡಾಮರ್ಯಾದಿಭಿರಾವೃತ ರಾಜಾಸ್ತು ಪೂರ್ಣಂ ದಧಾತಿ ಜ್ಞಾನೇ ಮಾತಸ್ತ್ವದನುಸರಣಂ ಈ ಸರ್ತಿ ಮಂಗಳೂರು ರಾಮಲಕ್ಷ್ಮಣ ಕಂಬಲ ತುಯರೆ ಲೋಕ ಪುದರ್ ಪಂಡಿತ್ನ ಒಲಿಂಪಿಕ್ ಪದಕ ಗೆದ್ದಿದ್ನ ಬಾಕ್ಸಿಂಗ್ ಚಾಂಪಿಯನ್ ಮೇರಿ ಕೋಮ್ ಬಸದಿದ್ದೇರು ಅರೆ ಕಂಬಳದ ಬೆತ್ತ ಬೊಕ್ಕ ಏರುಕ್ಲಿನ ಚಿತ್ರದ ನೆಂಪುದ ಕಾಣಿಕೆ ಕುರಿತು ಮರ್ಯಾದೆ ಮಲ್ತಿದ್ದೇರು. ಈ ಸರ್ತಿ ಮಂಗಳೂರು ರಾಮಲಕ್ಷ್ಮಣ ಕಂಬಳ ತುಯರೆ ಲೋಕ ಪುದರ್ ಪಂಡಿತ್ನ ಒಲಿಂಪಿಕ್ ಪದಕ ಗೆದ್ದಿದ್ನ ಬಾಕ್ಸಿಂಗ್ ಚಾಂಪಿಯನ್ ಮೇರಿ ಕೋಮ್ ಬಸದಿದ್ದೇರು ಅರೆ ರಾಮಲಕ್ಷ್ಮಣ ಕಂಬಳ ಸಮಿತಿದ ಗುರುಕಾರ್ಯರು ಬೊಕ್ಕ ಲೋಕಸಭಾ ಸದಸ್ಯರಾದ ಬ್ರಿಜೇಶ್ ಚೌಟ ಕಂಬಳದ ಬೆತ್ತ ಬೊಕ್ಕ ಏರುಕ್ಲಿನ ಚಿತ್ರದ ನೆಂಪುದ ಕಾಣಿಕೆ ಕುರಿತು ಮರ್ಯಾದೆ ಮಲ್ತೇರು. ಮೇರಿ ಕೋಮರಿನ ಕಂಬಳ ತುಯ್ಯರೆಡ್ಡೆತ್ತನಕ್ಕೆ ಅರ ಸೊಲ್ಮೆ ಸಂದಾದು ತಾನಲ ಹಳ್ಳಿಡು ಬುಲೈನಾದು ಈ ರೀತಿಯ ಗ್ರಾಮೀಣ ಗೊಬ್ಬಲಿನ ತೂಪನ ಒಂಜಿ ಎಡ್ಡೆ ಅವಕಾಶ ಮನಸ್ಸಿಗೆ ದಿಂಜ ಖುಷಿ ಕೊರ್ಕೊಂಡು ತಾನು ಒಂದು ಸುರೂತ ಸರ್ತಿ ಸೀದಾ ಕಂಬಳ ತೂಂದುಲೆ ನಿಜಕ್ಕೂ ಒಂದೊಂಜಿ ಅಪರೂಪದ ಗೊಬ್ಬದ ಸಂಭ್ರಮ ಆದೊಂದೊಂದು ಆರ ಪುಗಾರಿಯರು. ಗೂಗಲ್ ಸರ್ಚ್ ಮಾಡಿದಾಗ ಮೇರಿ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಧ್ವನಿಸುವಂತ ಪಡೆದ ಭಾರತದ ವಿಶೇಷವಾದಿ DHO ಆಯ್ನ ತಿಮ್ಮಯ್ಯ ನಿಹಾರ್ ಥರ್ಡ್ ಪ್ರೈಸ್ ಮೂಜನೆ ಇನಾಮು. This is really amazing. It's connecting because I also belongs to very humble village in a small town in Manipur. So I come away to see this festival and really glad. I'm glad and happy to be a part of. Here in Mangalore, I think this is such a very unique and auspicious, I should say, for everyone. And everyone is enjoying, have fun, and I really thankful to all the owner of the buffalo and whoever the participating for this event. Really appreciate and congratulations for such a wonderful event. Thank you so much. Jai Hind. ಬಿಲ್ಲವಾಸ್ ಫ್ಯಾಮಿಲಿ ದುಬೈದ ನಿಲೆಟ್ ಸ್ಪೋರ್ಟ್ಸ್ ಬಿ ಅಬುಹೈಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸೀಸನ್ 3 നടത്തുന്നത് ನೂತ ಅಜಿಪೊಡದು ಹೆಚ್ಚು ಜನ ಗೊಬ್ಬುಡು ಪಾಲೆ ತಂದಿರು. ಬಿಲ್ಲವಾಸ್ ಫ್ಯಾಮಿಲಿ ದುಬೈದ ನಿಲೆಟ್ ಸ್ಪೋರ್ಟ್ಸ್ ಬಿ ಅಬುಹೈಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸೀಸನ್ 3 നടത്തുന്നത് 100 ಹೆಚ್ಚು ಜನ ಗೊಬ್ಬುಡು ಪಾಲೆ ತಂದಿರು. ಬಿಲ್ಲವಾಸ್ ಫ್ಯಾಮಿಲಿ ದುಬೈದ ಗುರುಕಾರ್ಯರು ದೀಪಕ್ ಎಸ್ಪಿ, ದುಂಬದ ಗುರುಕಾರ್ಯರು ಮೋಹನ್ ಅತ್ತಾವರ, ಸತೀಶ್ ಪೂಜಾರಿ, ಒತ್ತು ಗುರುಕಾರ್ಯರು ಪ್ರೇಮಾನಂದ ಕೋಟ್ಯನ್, ಜಗನ್ನಾಥ ಬೆಳ್ಳಾರೆ ದುಂಬಾಳ್ತಡು ಗೊಬ್ಬುದ ಕೂಟ ಗೆಲ್ಮಿಡ್ நடத்தண்டு. ಬೇತೆ ಬೇತೆ ವಿಭಾಗಗಳು ಗೆಂದನಕ್ಲಿಗೆ ಬಿನ್ನಿರಿ ನಾಮನೇನೆ ಪಟ್ಟಿರು. ಸೀನಿಯರ್ ಬಾಯ್ಸ್, ಸೀನಿಯರ್ ಗರ್ಲ್ಸ್, ಜೂನಿಯರ್ ಬಾಯ್ಸ್, ಜೂನಿಯರ್ ಗರ್ಲ್ಸ್ ಆಂಜಲಿನ ವಿಭಾಗಗಳು ಸಿಂಗಲ್ಸ್, ಡಬಲ್ಸ್, ಕಪಲ್ಸ್ ಪೊಂಜಲಿನ ವಿಭಾಗಗಳು ಸಿಂಗಲ್ಸ್, ಡಬಲ್ಸ್, ಮಿಶ್ರ ಡಬಲ್ಸ್ ಇಂಚ ಬೇತೆ ಬೇತೆ ವಿಭಾಗಗಳು ಪಂತದಿ ರೀತಿಯರು. ಟೂರ್ನಮೆಂಟ್ ತೂವನ್ನ ಮುಖ್ಯ ಜವಾಬ್ದಾರಿಲಾದ ಗೊಬ್ಬುದ ಕಾರ್ಯಂತಿರು ಅಶೋಕ್ ಪೂಜಾರಿ ಮುಯ್ಯ, ಜ್ಯೋತಿ ದೀಪಕ್, ಶ್ಯಾಮಲ ಕೃಷ್ಣ ಪೂಜಾರಿ, ರೋಷನ್ ಆರ್ ಕೋಟ್ಯನ್, ರವಿ ಕೋಟ್ಯನ್, ಕಲತ ಜವಾಬ್ದಾರಿಲಾದ ಸುವರ್ಣ ಸತೀಶ್ ಪೂಜಾರಿ, ಅಶೋಕ್ ತೋನ್ಸೆ, ಸ್ಮಿತಾ ಅಶೋಕ್, ಜಗನ್ನಾಥ ಬೆಳ್ಳಾರೆ, ಶುಭಾ ಮನೋಜ್ ಬೋಳಾರ, ಶ್ಯಾಮಲ ಕೃಷ್ಣ ಪೂಜಾರಿ, ರಘು ಜತನ್, ರೂಪೇಶ್ ಪೂಜಾರಿ ಪಾಲ್ಗೊಂಡಿರು. ಮುಖ್ಯ ಪ್ರಾಯೋಜಕರಾದ ಬಾರ್ಕೋಡ್ ಆಟೋ ಕೇರ್ ಜೊತೆ ಪ್ರಾಯೋಜಕರು ಬುಕ್ಕ ತೀರ್ಪುಗಾರರಿಗೆ ನೆಂಪುದ ಸ್ಮರಣಿಕೆ ಕುರಿತು ಮರ್ಯಾದೆ ಸಂದೈತ ಮಲ್ತೇರು. ಕಟೀಲ್ ಜೋಕಿನ ಮೇಳದ ಪುದರ್ ಲೋಕದೊರ್ಮೆಗ್ ಮುಟ್ಟಡು ಜೋಕುಲು ಎಡ್ಡ ಕಲಾವಿದರ ಆವಡಂದು ಆಟದ ಕಲಾವಿದರು ಬಾಲಕೃಷ್ಣ ಉಡುಪ ಕತ್ತಲ ಸಾರ್ ಪಂತೇರು. ಕಟೀಲ್ ಜೋಕಿನ ಮೇಳದ 17ನೇ ವರ್ಷದ ಕಲಾಪರ್ವ ಉದಿಪನ ಮಲ್ತದ ಆರ್ಪಾತೇರಿಯರು. ಶ್ರೀದುರ್ಗ ಮಕ್ಕಳ ಮೇಳ ಕಟೀಲ್ದ 17ನೇ ವರ್ಷದ ಕಲಾಪರ್ವ 2025 2 ದಿನ ಕಟೀಲ್ ಸರಸ್ವತಿ ಸದನಡು ನಡತ್ತಂಡು ಉದಿಪನ ಕಾರ್ಯಕ್ರಮಟು ಮೇಳದ ಗುರುಕಾರ್ಯರು ಹರಿನಾರಾಯಣ ದಾಸ ಅಸ್ರಣ್ಣ ಮಾತ್ರೆನೆದುಕೊಂಡು ಸುರುತ ಪಾತ್ರ ಪಂಡದು ಮೇಳೆಗೂ ಸಂಸದ ರೂಪ ಕೊರದು 17 ವರ್ಷ ಆಂಡಲ ಜೋಕ್ಲಿನ ಆಟ ಶುರುವಾದ 24 ವರ್ಷ ಕರೆದಂಡು ಕಟೀಲ್ ಉಚ್ಚೇದ ಪಲ್ಲೆಂಕಿದ ಪೊರ್ತುಡು ಯಕ್ಷಗಾನ ನಲಿಕೆ ಬೋಡೆ ಬೋಡುಂದು ಆ ದಿಟ್ಟಿಡು ಜೋಕ್ಲಿನ ಆಟ ಶುರು ಮಲ್ತದಂದು ಪಂಡಿರು. ಬಿನ್ನೆರು ಅಸ್ರಣ್ಯ ರೀತಿದು ಹಿರಿಯ ಯಕ್ಷಗಾನ ಕಲಾವಿದರು ಬಾಲಕೃಷ್ಣ ಉಡುಪ ಕತ್ತಲ್ ಸಾರ್ ಚೆಂಡೆ ಬುಟ್ಟುದು 17ನೇ ವರ್ಷದ ಕಲಾಪರ್ವ ಉದಿಪನ ಮಲ್ತೇರು. ಬಾಲಕೃಷ್ಣ ಉಡುಪಿರು ಉದಿಪನದ ಪಾತ್ರ ಪಂಡದು ಕಟೀಲ್ ಬೊಕ್ಕ ಕತ್ತಲ ಸಾರ್ ದೇವಸ್ಥಾನದ ಸಂಬಂಧದಲ್ಲಿ ನೆಂಪು ಮಲ್ತೊಂಡಿರು. ಕಟೀಲ್ ಜೋಕ್ಲಿನ ಮೇಳದ ಪುದರ್ ಲೋಕದೊರ್ಮೆ ಮುಟ್ಟಡು ಜೋಕುಲು ದುಂಬಗ ಎಡ್ಡ ಕಲಾವಿದರ ಆವಡಂದು ಪಂಡಿರು. ಬಜಪೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ರತ್ನಾಕರ ಶೆಟ್ಟಿ ಗುರುಕಾರ್ಮಿಡು ಜೋಕ್ಲಿನ ಮೇಳಡು ಕಲ್ತನ ಕಲಾವಿದರಿಗೆ ಪ್ರಮಾಣದೊಲೆ ಪಟ್ಟಿಯರು. ಮೇಳದ ಗುರುಕುಲಾಯಿನ ಸರ್ಪಂಗಳ ಈಶ್ವರ ಭಟ್, ಕೃಷ್ಣರಾಜ್ ಭಟ್ ನಂದಳಿಕೆ ಬೊಕ್ಕ ರಾಜೇಶ್ ಐ ಕಟೀಲ್ ಮುಕ್ಲಿಗೆ ಸಮ್ಮನದ ಮರ್ಯಾದೆ ಮಲ್ತೇರು.
ಸರ್ಪಂಗಳ ಈಶ್ವರ ಭಟ್ ಪಾತಿರ್ದು ದುಂಬು ಕಲ್ತನ ಜೋಕ್ಲು ಇತ್ತೆ ಪ್ರಾಯೋಜಕರಾಯನವು ಮಲ್ಲ ಸಂಗತಿ ಮೇಳದ ಬೇರ ನನಲಾತ ಗಟ್ಟಿ ಆಪಣಂಚ ಮಲ್ತದಿರೆಂದು ಪಂಡಿರು ಕಟೀಲ್ ಜೋಕಿನ ಮೇಳದ ಮರ್ಯಾದೆ ಗುರುಕಾರ್ಯರು ಅನಂತ ಪದ್ಮನಾಭ ಅಸರಣ್ಯರು ಪಾತಿರ್ದು ಯಕ್ಷಗಾನುಡು ಜೋಕುಲು ನಲಿಪುನ ಅಪ್ಪೆ ದುರ್ಗೆಗೆ ಭಾರಿ ಪ್ರೀತಿ ಅಪ್ಪೆಮ್ಮೆರೆ ಬೊಕ್ಕ ಜೋಕಿನ ಸಂಬಂಧ ಇತ್ತೆ ಕಮ್ಮಿ ಒಂದುಂಡು ಮೇಳದ ಜೋಕುಲು ಅಪ್ಪೆನ ಪ್ರೀತಿನ ಉರಿಪ ಒಂದು ಮಲ್ಲ ತುಡರ್ದಂಚ ಬೆಳಗೋಡು ಒಂದು ಪಂಡಿರು ಮೇಳದ ಒತ್ತು ಗುರುಕಾರ್ಯರು ಕಮಲದೇವಿ ಪ್ರಸಾದ್ ಅಸರಣ್ಣ ಧಾರ್ಮಿಕ ಪರಿಷತ್ ಸದಸ್ಯರು ಸುಬ್ರಹ್ಮಣ್ಯ ಭಟ್ ಜಿಲ್ಲಾ ಪಂಚಾಯತ್ ದುಂಬುದ ಸದಸ್ಯರು ಈಶ್ವರ ಕಟೀಲ್ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಸದಸ್ಯರು ದೊಡ್ಡಯ್ಯ ಸಿದ್ದಕಟ್ಟೆ ಗಣಪತಿ ನಾಯಕ್ ದೊಡ್ಡಯ್ಯ ಮೂಲ್ಯ ಕಟೀಲ್ ನೀಲಯ್ಯ ಶೆಟ್ಟಿಗಾರ್ ಶಾರದಾ ಪ್ರಸಾದ್ ಕೊಂಪದವು ಕಟೀಲ್ ಪದವಿ ಪೂರ್ವ ಕಾಲೇಜು ಮುಖ್ಯಸ್ಥರು ಕುಸುಮಾವತಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಗಿರೀಶ್ ತಂತ್ರಿ ಹಿರಿಯ ಪ್ರಾಥಮಿಕ ಶಾಲೆದ ಮುಖ್ಯೋಪಾಧ್ಯಾಯರು ಚಂದ್ರಶೇಖರ ಭಟ್ ಕಾರ್ಯಕ್ರಮ ಇಟ್ಟಿದ್ದಾರೆ. ಮಕ್ಕಳ ಮೇಳ ಎನ್ನುವಂಥದ್ದು ಕಟೀಲಿದ್ದು ಕಲಾರಂಗಕ್ಕೆ ದೊಡ್ಡ ಒಂದು ಕೊಡುಗೆ. ಯಾಕೆಂತ ಕೇಳಿದ್ರೆ ಇದರಲ್ಲಿ ಈ ಗರಡಿಯಲ್ಲಿ ಪಳಗಿದಂಥ ಕಲಾವಿದರಲ್ಲಿ ಹಿಮ್ಮೇಳ ಆಗಲಿ ಮುಮ್ಮೇಳವಾಗಲಿ ಸಮಗ್ರ ನಡೆಸುವಂಥ ಒಬ್ಬೊಬ್ಬ ಕಲಾವಿದರು ಕೂಡ ಇದ್ದಾರೆ. ಹಾಗಾಗಿ ಇಂಥ ಒಂದು ಕಲಾರತ್ನಗಳನ್ನು ಸಮಾಜಕ್ಕೆ ಕೊಟ್ಟಂಥ ಮಕ್ಕಳ ಮೇಳಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ. ಇನ್ನು ಮುಂದಕ್ಕೂ ಕೂಡ ಈ ಮಕ್ಕಳ ಮೇಳದ ಹೆಸರು ವಿಶ್ವವ್ಯಾಪ್ತಿಯಾಗಲಿ, ಇದರಲ್ಲಿ ಪಡೆಯುವಂಥ ಕಲಾವಿದರೆಲ್ಲ ಉತ್ತಮ ಕಲಾವಿದರಾಗಿ ರೂಪುಗೊಳ್ಳಲಿ. ಈ ದುರ್ಗಾ ಮಕ್ಕಳ ಮೇಳಕ್ಕೆ ಯಕ್ಷಗಾನದ ಕಲಿಕೆಗೆ ಸೇರಿಸಿದರೆ ಅದು ಮಕ್ಕಳಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಮತ್ತು ಆ ಮೂಲಕವಾಗಿ ನಾವು ತಾಯಿಯ ಆರಾಧನೆಯನ್ನೂ ಕೂಡ ನಾವು ಮಾಡಿದ ಹಾಗಾಗ್ತದೆ. ಆ ಬಗೆಯಲ್ಲಿಯೂ ತಾಯಿಯ ಸೇವೆಯನ್ನು ನಾವೆಲ್ಲ ಸೇರಿ ಮಾಡೋಣ. ಇದು ಮುಂದಕ್ಕೂ ಹೀಗೆ ಬೆಳೆಯುತ್ತಾ ಹೋಗಬೇಕು ಅಂದರೆ ವಿದ್ಯಾರ್ಥಿಗಳು ಮತ್ತೆ ಮತ್ತೆ ಬರಬೇಕು, ಮತ್ತೆ ಬರ್ತಾ ಇರಲಿ. ತಾಯಿಯ ಏನು ಒಂದು ಮಮತೆ ಉಂಟು ಅದನ್ನು ಸ್ವೀಕರಿಸ್ತಾ ತಾಯಿಗೆ ತಮ್ಮ ಏನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇರಬೇಕು. ಅವರೆಲ್ಲ ದೊಡ್ಡ ಮುಂದೆ ಭವಿಷ್ಯತ್ತಿನಲ್ಲಿ ದೊಡ್ಡ ದೀಪಗಳಾಗಿ ಬೆಳಗಬೇಕು ಅಂತ ಕಟೀಲಮ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಡೀ ನಮ್ಮ ಕುಡ್ಲತುಳು ವಾರ್ತೆಯಲ್ಲಿ ಮುಗಿಂಡು ಸೊನ್ನೆ.